ಅದು 300 ವರ್ಷಗಳ ಇತಿಹಾಸ ಹೊಂದಿರುವಂಥ ದೇವಸ್ಥಾನವಾಗಿದ್ದು ಕಳೆದ 60 ವರ್ಷಗಳಿಂದ ಇಲ್ಲಿ ರಥೋತ್ಸವವೇ ಸಂಪೂರ್ಣವಾಗಿ ನಿಂತು ಹೋಗಿತ್ತು. ಆದರೆ ಈಗ ಮತ್ತೆ ಅದರ ಗತವೈಭವ ಮರುಕಳಿಸಿದ್ದು 60 ವರ್ಷಗಳ ಬಳಿಕ ದೇವರು ಬ್ರಹ್ಮ ರಥವೇರಿ ಭಕ್ತರಿಗೆ ದರ್ಶನವನ್ನು ನೀಡ್ತಾ ಇದ್ದಾರೆ. ಅಷ್ಟಕ್ಕೂ ಈ ದೇವಸ್ಥಾನ ಇರುವುದು ಎಲ್ಲಿ, ಅಲ್ಲಿ 60 ವರ್ಷಗಳ ಬಳಿಕ ನಡೆದಂತಹ ರಥೋತ್ಸವ ಹೇಗಿತ್ತು, ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. 50 ವರ್ಷಗಳಿಂದ ನಿಂತು ಹೋಗಿದ್ದ ರಥೋತ್ಸವ ಪುನರಾರಂಭ. ಭಕ್ತರ ಉದ್ಘೋಷದೊಂದಿಗೆ ರಥಾರೂಢನಾದ ವೆಂಕಟರಮಣ. ಹೊಸ ಬ್ರಹ್ಮರಥವೇರಿದ ದೇವರನ್ನು ಕಣ್ತುಂಬಿಕೊಂಡ ಭಕ್ತರು. ಹೀಗೆ ಚಂಡೆವಾದಿಗಳ ಹಿಮ್ಮೇಳದ ಜೊತೆಗೆ ಗೋವಿಂದ ಎಂಬ ಘೋಷದ ಜೊತೆಗೆ ರಥವೇರುತ್ತಿರುವ ದೇವರನ್ನು ಕಂಡು ಭಕ್ತರು ಪುನೀತರಾಗಿದ್ದಾರೆ. ಇಂತಹ ಒಂದು ಸೌಭಾಗ್ಯ ಕಳೆದ 50 ವರ್ಷದ ಬಳಿಕ ಈ ದೇವರ ಭಕ್ತರಿಗೆ ಸಿಕ್ಕಿದ್ದು ಇಂತಹ ಒಂದು ಪುಣ್ಯ ಕ್ಷಣವನ್ನ ಎಲ್ಲರೂ ಕಣ್ತುಂಬಿಕೊಂಡಿದ್ದಾರೆ. ಅಂದಹಾಗೆ ಈ ರಥೋತ್ಸವ ನಡೆದಿದ್ದು ಬಂಟ್ವಾಳ ಸಮೀಪದ ಕಶೆಕೋಡಿ ಎಂಬಲ್ಲಿ. ಕಶೆಕೋಡಿಯ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನಕ್ಕೆ 300 ವರ್ಷಗಳ ಇತಿಹಾಸ ಇದ್ದು ಅಂದಿನಿಂದಲೇ ಇಲ್ಲಿ ರಥೋತ್ಸವ ಆಚರಿಸಿಕೊಂಡು ಬರಲಾಗುತ್ತಿತ್ತು. ಆದರೆ ಕಳೆದ 50 ವರ್ಷಗಳ ಹಿಂದೆ ಇಲ್ಲಿ ದೇವರು ರಥಾರೂಢರಾಗುತ್ತಿದ್ದ ರಥ ಶಿಥಿಲಗೊಂಡಿದ್ದೇ ಇಲ್ಲಿ ರಥೋತ್ಸವ ನಿಂತು ಹೋಗಲು ಕಾರಣವಾಗಿತ್ತಂತೆ. ಇದೇ ಸಂದರ್ಭದಲ್ಲಿ ಭೂಸುಧಾರಣಾ ಕಾಯ್ದೆಯಿಂದ ಭೂಮಿ ಪರಭಾರೆಯಾಗಿ ದೇವಸ್ಥಾನಕ್ಕೆ ಆದಾಯ ಕೂಡ ನಿಂತು ಹೋಗಿತ್ತು. ಹೀಗಾಗಿ ಹೊಸ ರಥ ಮಾಡಲು ಆಗದೆ ಜಾತ್ರೋತ್ಸವವೇ ನಿಂತು ಹೋಗುವಂತಾಗಿತ್ತು. 1972ವರೆಗೆ ಇಲ್ಲಿ ರಥೋತ್ಸವಗಳು ಜರುಗ್ತಾ ಇದ್ದವು. ಆದರೆ ಭೂಸುಧಾರಣಾ ಕಾನೂನಿನಿಂದ ಭೂಮಿ ಪರಾಭಾರೆಯಾಗಿ ನಮಗೆ ಇದರ ಆದಾಯ ಕಡಿಮೆ ಆಯಿತು. ಮುಂದಿನ ದಿನಗಳಲ್ಲಿ ಇಲ್ಲಿ ಖಾಲಿ ನಿತ್ಯ ಪೂಜೆಗಳು ನಡೀತಿದ್ದೆವು. ಈ 1985ರಿಂದ ಇಲ್ಲಿ ಜೀರ್ಣೋದ್ಧಾರ ಕೆಲಸಗಳು ಪ್ರಾರಂಭಗೊಂಡವು. ಆ ಸಂದರ್ಭದಲ್ಲಿ ನಮಗೆ ಆರ್ಥಿಕವಾಗಿ ನಮ್ಮ ಸಮಾಜ ಸ್ವಲ್ಪ ಹಿಂದುವರಿತು. ಈಗ ಎಲ್ಲ ರೀತಿಯಲ್ಲಿ ಆರ್ಥಿಕವಾಗಿ ಮುಂದುವರಿದಿಂದ ಈಗ ನಾವು ಸದೃಢರಾಗಿದ್ದೇವೆ. ಹಾಗೆಯೇ ನಮ್ಮ ಈಗ ರಥ ನಿರ್ಮಾಣ ಮಾಡಿ ವೆಂಕಟರಮಣ ವಿರಾಜಮಾನವಾಗಿ ರಥದಲ್ಲಿ ಕೂರಿಸಿ ನಾವು ರಥೋತ್ಸವವನ್ನು ಮಾಡಬೇಕು ಅಂತ ಹೇಳುವ ಒಂದು ಕನಸಿತ್ತು. ಆ ಕನಸು ಈಗ ನನಸಾಗಿದೆ. ಇದು ಆರ್ಎಸ್ಪಿ ಸಮಾಜಕ್ಕೆ ಸೇರಿದ ದೇವಸ್ಥಾನವಾಗಿದ್ದರೂ ಇಲ್ಲಿ ಊರಿನ ಎಲ್ಲಾ ಸಮಾಜದ ಭಕ್ತರು ದೇವರ ಭಕ್ತರಾಗಿದ್ದಾರೆ. ಆರ್ಎಸ್ಪಿ ಸಮಾಜದ ಜೊತೆ ಹಲವಾರು ಅನ್ಯ ಸಮಾಜದ ದಾನಿಗಳೂ ಕೈಜೋಡಿಸಿ ಇಲ್ಲಿ ಬ್ರಹ್ಮರಥ ಹಾಗೂ ದೇವಸ್ಥಾನದ ನವೀಕರಣಕ್ಕೆ ಸಹಕಾರ ನೀಡಿದ್ದಾರೆ. ಹೀಗಾಗಿ ಬರೋಬ್ಬರಿ 50 ವರ್ಷಗಳ ಬಳಿಕ ಕಶೆಕೋಡಿಯ ಲಕ್ಷ್ಮೀ ವೆಂಕಟರಮಣ ದೇವರಿಗೆ ಅದ್ದೂರಿಯ ರಥೋತ್ಸವ ನಡೆಸಲಾಗಿದೆ. ಇದು ಕೇವಲ ಆರ್ಎಸ್ಪಿ ಸಮಾಜ ಮಾತ್ರವಲ್ಲದೆ ಇಡೀ ಊರಿಗೆ ಸಂಭ್ರಮ ತಂದಿದೆ. ನಮ್ಮ ಸಮಾಜದ ಆಡಳಿತಕ್ಕೆ ಒಳಪಟ್ಟರು ಇಡೀ ಹಿಂದೂ ಸಮಾಜದವರು ಆರಾಧಿಸುವಂಥ ಒಂದು ಕ್ಷೇತ್ರ ಇದು. ನಾವು ಸಮಸ್ತ ಹಿಂದೂ ಸಮಾಜದವರಿಗೆ ಈ ಕ್ಷೇತ್ರದಲ್ಲಿ ಅವರನ್ನು ಗೌರವದಲ್ಲಿ ಬರಮಾಡಿಕೊಂಡು ಎಲ್ಲ ಹಿಂದೂ ಸಮಾಜದವರ ಸಹಕಾರದಿಂದ ನಮ್ಮ ಕ್ಷೇತ್ರವು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಇದೊಂದು ಹಿಂದೂ ಸಮಾಜದ ಆರಾಧನಾ ಒಂದು ಕ್ಷೇತ್ರ ಆಗಿ ಈಗ ಬೆಳೀತಾ ಉಂಟು. ಒಂದು ಅತ್ಯಂತ ಸಣ್ಣ ರೀತಿಯಲ್ಲಿ ಇಲ್ಲಿ ಪೂಜಾ ಕೈಂಕರ್ಯಗಳನ್ನು ಮಾಡಿಕೊಂಡು ನಮ್ಮ ಹಿರಿಯರು ಬಂದಿರುವಂಥದ್ದು. ಆಗ ನಮ್ಮ ಹಿರಿಯರು ಹೇಳ್ತಾ ಇದ್ರು ಇಲ್ಲಿ ರಥೋತ್ಸವ ಆಗ್ತಾ ಇತ್ತು ಅಂತ. ಇತ್ತೀಚೆಗೆ ಒಂದು 50 ವರ್ಷಗಳಿಂದ ರಥ ಶಿಥಿಲಗೊಂಡಿತ್ತು. ಹಾಗಾಗಿ ನಮ್ಮ ವೆಂಕಟರಮಣ ದೇವರು
ಕೇವಲ ಜಾತ್ರಾ ಸಂದರ್ಭದಲ್ಲಿ ಬಲಿಗಳ ಮೂಲಕ ತಮ್ಮ ಸೇವೆಯನ್ನು ಮಾಡಿಕೊಳ್ಳಿಸ್ತಾ ಇದ್ರು. ದೇವರ ಇಚ್ಛೆ ಹಾಗೆಯೇ ನಮ್ಮ ಹಿರಿಯರ ಸಮಾಜ ಬಾಂಧವರ ಇಚ್ಛೆಯಂತೆ ಈ ವರ್ಷ ಅವರು ಕಂಡ ಕನಸು ನನಸಾಗಿದೆ. ಅತ್ಯಂತ ಸುಸಜ್ಜಿತ ರೀತಿಯಲ್ಲಿ ಹರೀಶಾಚಾರ್ಯ ಅವರ ಕೈ ಚಳಕದಲ್ಲಿ ಒಂದು ಸುಂದರವಾದಂತಹ ಬ್ರಹ್ಮರಥ ರೂಪುಗೊಂಡಿದೆ. ಹಾಗೆ ಈ ಮಹಾ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಕೂಡ ಜರುಗಿದೆ. ಇಲ್ಲಿ ದೇವರು ರಥಾರೂಢನಾಗದೆ ಕೇವಲ ಬಲಿಸೇವೆಯ ಮೂಲಕ ವರ್ಷಾವಧಿ ಜಾತ್ರೋತ್ಸವ ನಡೆಸಲಾಗುತ್ತಿತ್ತು. ಇದೀಗ ಭಕ್ತರ ಆಸೆಯಂತೆ ದೇವರಿಗೆ ಸುಂದರವಾದ ಬ್ರಹ್ಮರಥ ನಿರ್ಮಾಣಗೊಂಡು ರಥವೇರಿದ ವೆಂಕಟರಮಣನಿಗೆ ರಥೋತ್ಸವ ನಡೆಸಲಾಗಿದೆ. ಒಟ್ಟಾರೆ 50 ವರ್ಷಗಳ ಬಳಿಕ ನಡೆದಿರುವ ಈ ರಥೋತ್ಸವಕ್ಕಾಗಿ ಇಡೀ ಊರಿನ ಜನರೇ ಸಂಭ್ರಮಿಸಿದ್ದಾರೆ. ಶರತ್ ಪುತ್ತೂರು, ನಮ್ಮ ಕುಡ್ಲ 24/7 ಪುತ್ತೂರು.